ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ರೂಪಗಳನ್ನು ಕಲಿತೆವು. ಇವತ್ತು ಇನ್ನಷ್ಟು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮತ್ತು ತುಳುವಿನಲ್ಲಿ ಸಂಖ್ಯೆಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ನಿಮಗೆ ಈಗಾಗಲೇ ತಿಳಿದಿದೆ, ತುಳುವಿನಲ್ಲಿ ಹಿರಿಯರಿಗೆ ಅಥವಾ ಅಪರಿಚಿತರಿಗೆ ಗೌರವ ಸೂಚಿಸಲು ವಿಭಿನ್ನವಾದ ಸರ್ವನಾಮಗಳಿವೆ. ಅವು ಈರು ಅಂದರೆ ನೀವು, ಆರು ಅಂದರೆ ಅವರು, ಮೇರು ಅಂದರೆ ಇವರು. ಇವುಗಳನ್ನು ಕೇವಲ ಗೌರವ ಸೂಚಿಸಲು ಮಾತ್ರ ಉಪಯೋಗಿಸುತ್ತಾರೆ. ಬಹುವಚನಕ್ಕೆ ಬೇರೆಯದೇ ಆದ ಸರ್ವನಾಮಗಳನ್ನು ಉಪಯೋಗಿಸುತ್ತಾರೆ, ಆದರೆ ಇವುಗಳಿಗೆ ಬೇರೆಯದ್ದೇ ಆದ ಕ್ರಿಯಾರಚನೆಗಳಿಲ್ಲ. ಇವುಗಳಿಗೆ ಬಹುವಚನ ಸರ್ವನಾಮಗಳಂತೆ ಕ್ರಿಯಾಪದ ರಚಿಸಲಾಗುತ್ತದೆ. ನಿಕ್ಕುಲು ಗೊಬ್ಬುವರ್, ನೀವು ಆಡುತ್ತೀರಿ, ಇದು ಬಹುವಚನ. ಈರು ಗೊಬ್ಬುವರ್, ನೀವು ಆಡುತ್ತೀರಿ, ಇದು ಒಬ್ಬರೇ ವ್ಯಕ್ತಿಗೆ ಗೌರವ ಸೂಚಿಸುವುದು. ಅಕುಲು ಅಥವಾ ಮುಕುಲು ಗೊಬ್ಬುವೆರ್, ಅವರು ಅಥವಾ ಇವರು ಆಡುತ್ತಾರೆ, ಇದು ಬಹುವಚನ. ಆರು ಅಥವಾ ಮೇರು ಗೊಬ್ಬುವೆರ್, ಅವರು ಅಥವಾ ಇವರು ಆಡುತ್ತಾರೆ, ಇದು ಗೌರವ ಸೂಚಕ. ಆದರೆ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಹಿರಿಯರಿಗೆ ಅಥವಾ ಅಪರಿಚಿತರಿಗೆ ಗೌರವ ಸೂಚಿಸಲು ಕೊನೆಯಲ್ಲಿರುವ ಆ ಕಾರವನ್ನು ಏಕಾರಕ್ಕೆ ಬದಲಾಯಿಸಬೇಕು. ಅಂದರೆ ಆ ಮತ್ತು ನ ಪ್ರತ್ಯಯ ಸೇರಿಸುವ ಬದಲು ಎ ಮತ್ತು ನೆ ಪ್ರತ್ಯಯ ಸೇರಿಸಬೇಕು. ನಿಕ್ಕುಲು ಗೊಬ್ಬುವರ, ನೀವು ಆಡುತ್ತೀರಾ, ಇದು ಬಹುವಚನ. ಈರು ಗೊಬ್ಬುವರೆ, ನೀವು ಆಡುತ್ತೀರಾ, ಇದು ಗೌರವ ಸೂಚಕ. ಇದು ಕಡ್ಡಾಯವಲ್ಲ. ಈರು ಗೊಬ್ಬುವರ ಅನ್ನೋದು ಕೂಡ ಗೌರವ ಸೂಚಕನೇ, ಆದರೆ ಈರು ಗೊಬ್ಬುವರೆ ಅನ್ನೋದು ಸೂಕ್ತ ಮತ್ತು ಹೆಚ್ಚಾಗಿ ಎಲ್ಲರೂ ಉಪಯೋಗಿಸುತ್ತಾರೆ. ಆಯ್ ಗೊಬ್ಬುಜನ, ಅವನು ಆಡುವುದಿಲ್ಲವಾ, ಆಯ್ ಗೊಬ್ಬುಜನೆ, ಅವನು ಆಡುವುದಿಲ್ಲವಾ, ಇದು ಗೌರವ ಸೂಚಕ. ಸೌಖ್ಯನ, ಸೌಖ್ಯವ, ಸೌಖ್ಯನೇ, ಇದು ಗೌರವ ಸೂಚಕ. ಈಗ ಇನ್ನೊಂದು ರೀತಿಯ ಪ್ರಶ್ನಾರ್ಥಕ ವಾಕ್ಯವನ್ನು ನೋಡುವ. ಆಯ್ ಒರಿ ಎಡ್ಡೆನರ ಮಾನ್ಯತ, ಅವನೊಬ್ಬ ಒಳ್ಳೆ ಮನುಷ್ಯ ಅಲ್ವಾ. ಅತ್ತು ಅಂದರೆ ಅಲ್ಲ, ಅತ ಅಂದರೆ ಅಲ್ವಾ. ಇಲ್ಲಿ ಕೂಡ ನಾವು ಗೌರವ ಸೂಚಿಸಲು ಅತ ಇದರ ಬದಲಿಗೆ ಅತೆ ಅಂತ ಹೇಳಬೇಕು. ಆಯ್ ಒರಿ ಎಡ್ಡೆನರ ಮಾನ್ಯತೆ, ಅವನೊಬ್ಬ ಒಳ್ಳೆ ಮನುಷ್ಯ ಅಲ್ವಾ. ಉತ್ತರ ಅಂದು ಅಥವಾ ಅತ್ತು ಆಗಿರಬಹುದು. ಅಂದು ಅಂದರೆ ಹೌದು, ಅತ್ತು ಅಂದರೆ ಅಲ್ಲ. ಆಯ್ ಎಲ್ಲೆ ಬರ್ಪೆ ಅತ, ಅವನು ನಾಳೆ ಬರುತ್ತಾನೆ ಅಲ್ವಾ. ಆಯ್ ಎಲ್ಲೆ ಬರ್ಪೆ ಅತೆ, ಅವನು ನಾಳೆ ಬರುತ್ತಾನೆ ಅಲ್ವಾ, ಇದು ಗೌರವ ಸೂಚಕ. ಉತ್ತರ ಅಂದು ಅಥವಾ ಇಜ್ಜಿ ಆಗಿರಬಹುದು. ಇಜ್ಜಿ ಅಂದರೆ ಇಲ್ಲ. ಈಗ ಇನ್ನೊಂದು ರೀತಿಯ ಪ್ರಶ್ನಾರ್ಥಕ ವಾಕ್ಯ ನೋಡುವ. ಆಯ್ ಬರ್ಪೆನಾ ಇಜ್ಜ, ಅವನು ಬರುತ್ತಾನ ಇಲ್ವಾ. ಇಜ್ಜ ಅಂದರೆ ಇಲ್ವಾ. ಆಯ್ ಬರ್ಪೆ, ಅವನು ಬರುತ್ತಾನೆ. ಆಯ್ ಬರ್ಪೆನ, ಅವನು ಬರುತ್ತಾನ. ಆಯ್ ಬರ್ಪೆನೆ, ಅವನು ಬರುತ್ತಾನ, ಇದು ಗೌರವ ಸೂಚಕ. ಆಯ್ ಬರ್ಪೆನ ಇಜ್ಜ, ಅವನು ಬರುತ್ತಾನಾ ಇಲ್ವಾ. ಆಯ್ ಬರ್ಪೆನೆ ಇಜ್ಜೆ, ಅವನು ಬರುತ್ತಾನಾ ಇಲ್ವಾ, ಇದು ಗೌರವ ಸೂಚಕ. ಸರಿ, ಇಲ್ಲಿಗೆ ಪ್ರಶ್ನಾರ್ಥಕ ವಾಕ್ಯಗಳೆಲ್ಲ ಮುಗಿಯಿತು. ಈಗ ನಾವು ಇಲ್ಲಿವರೆಗೆ ಕಲಿತಿರುವ ಎಲ್ಲ ರೀತಿಯ ವಾಕ್ಯಗಳನ್ನು ಮತ್ತೊಮ್ಮೆ ನೋಡುವ. ಯಾನ ತುಳು ಪಾತೆರುವೆ, ನಾನು ತುಳು ಮಾತನಾಡುತ್ತೇನೆ. ಯಾನ ತುಳು ಕಲ್ಪುವೆ, ನಾನು ತುಳು ಕಲಿಯುತ್ತೇನೆ. ಎಂಕ್ ತುಳು ಬರ್ಪುಂಡು, ನನಗೆ ತುಳು ಬರುತ್ತದೆ. ಎಂಕ್ ತುಳು ಗೊತ್ತುಂಡು, ನನಗೆ ತುಳು ಗೊತ್ತು. ಯಾನ ತುಳು ಪಾತೆರುಜೆ, ನಾನು ತುಳು ಮಾತನಾಡುವುದಿಲ್ಲ. ಯಾನ ತುಳು ಕಲ್ಪುಜೆ, ನಾನು ತುಳು ಕಲಿಯುವುದಿಲ್ಲ. ಎಂಕ್ ತುಳು ಬರ್ಪುಜಿ, ನನಗೆ ತುಳು ಬರುವುದಿಲ್ಲ. ಎಂಕ್ ತುಳು ಗೊತ್ತುಜಿ, ನನಗೆ ತುಳು ಗೊತ್ತಿಲ್ಲ. ಈ ತುಳು ಕಲ್ಪುವನ, ನೀನು ತುಳು ಕಲಿಯುತ್ತೀಯಾ. ಈರು ತುಳು ಕಲ್ಪುವರೆ, ನೀವು ತುಳು ಕಲಿಯುತ್ತೀರಾ, ಇದು ಗೌರವ ಸೂಚಕ. ನಿಕ್ ತುಳು ಬರ್ಪುಂಡ, ನಿನಗೆ ತುಳು ಬರುತ್ತದಾ. ಇರಗೆ ತುಳು ಬರ್ಪುಂಡೆ, ನಿಮಗೆ ತುಳು ಬರುತ್ತದಾ, ಇದು ಗೌರವ ಸೂಚಕ. ನಿಕ್ಕು ತುಳು ಗೊತ್ತುಜ, ನಿನಗೆ ತುಳು ಗೊತ್ತಿಲ್ವಾ. ಇರಗೆ ತುಳು ಗೊತ್ತುಜೆ, ನಿಮಗೆ ತುಳು ಗೊತ್ತಿಲ್ವಾ, ಇದು ಗೌರವ ಸೂಚಕ. ನಿಕ್ಕು ತುಳು ಗೊತ್ತುಂಡತ,
ನಿನಗೆ ತುಳು ಗೊತ್ತಿದೆ ಅಲ್ವಾ? ಇರೆಗೆ ತುಳು ಗೊತ್ತುಂಡತೆ? ನಿಮಗೆ ತುಳು ಗೊತ್ತಿದೆ ಅಲ್ವಾ? ಗೌರವ ಸೂಚಕ. ನಿಕ್ಕು ತುಳು ಬರ್ಪುಜತ? ನಿನಗೆ ತುಳು ಬರುವುದಿಲ್ಲ ಅಲ್ವಾ? ಇರೆಗೆ ತುಳು ಬರ್ಪುಜತೆ? ನಿಮಗೆ ತುಳು ಬರುವುದಿಲ್ಲ ಅಲ್ವಾ? ಗೌರವ ಸೂಚಕ. ನಿಕ್ಕು ತುಳು ಗೊತ್ತುಂಡ ಇಜ್ಜ? ನಿನಗೆ ತುಳು ಗೊತ್ತಾ ಇಲ್ವಾ? ಇರೆಗೆ ತುಳು ಬರ್ಪುಂಡೆ ಇಜ್ಜೆ? ನಿಮಗೆ ತುಳು ಬರ್ತದಾ ಇಲ್ವಾ? ಯಾನು ಎಲ್ಲ ಗುಡ್ಲಗ್ ಪೋಪೆ ಈರ್ಲ ಎನ್ನೊಟ್ಟಿಗೆ ಬರ್ಪರೆ? ನಾನು ನಾಳೆ ಮಂಗಳೂರಿಗೆ ಹೋಗುತ್ತೇನೆ, ನೀವು ನನ್ನೊಟ್ಟಿಗೆ ಬರುತ್ತೀರಾ? ಆವು ಎಲ್ಲ ಬರ್ಪೆ, ಆಯಿತು ನಾನು ಬರುತ್ತೇನೆ. ಇಜ್ಜಿ ಎಂಕ ಅಪ್ಪಜಿ? ಇಲ್ಲ ನನಗೆ ಆಗುವುದಿಲ್ಲ. ಆವು ಅಂದರೆ ಕನ್ನಡದಲ್ಲಿ ಆದೀತು, ಆದರೆ ಮಾತನಾಡುವ ಕನ್ನಡದಲ್ಲಿ ಆಯಿತು ಅಂತ ಉಪಯೋಗಿಸುತ್ತಾರೆ. ಆಪುಂಡು ಆಗುತ್ತದೆ, ಆಪಜಿ ಆಗುವುದಿಲ್ಲ. ಉದಾಹರಣೆಗೆ ಯಾನು ಡಾಕ್ಟರ್ ಆಪೆ, ನಾನು ಡಾಕ್ಟರ್ ಆಗುತ್ತೇನೆ. ಯಾನ್ ಡಾಕ್ಟರ್ ಆಪುಜೆ, ನಾನು ಡಾಕ್ಟರ್ ಆಗುವುದಿಲ್ಲ. ಎಂಕ್ ಆಪುಜಿ, ನನಗೆ ಆಗುವುದಿಲ್ಲ. ಎನರ್ದು ಆಪುಜಿ, ನನ್ನಿಂದ ಆಗುವುದಿಲ್ಲ. ನಿನ್ನರ್ದು ದಾಲ ಬೇಲೆ ಆಪುಜಿ, ನಿನ್ನಿಂದ ಏನು ಕೆಲಸ ಆಗುವುದಿಲ್ಲ. ಎಂಕ್ ಖುಷಿ ಆಪುಂಡು, ನನಗೆ ಸಂತೋಷ ಆಗುತ್ತದೆ. ಎಂಕ್ ಬೇಜಾರು ಆಪುಂಡು, ನನಗೆ ಬೇಸರ ಆಗುತ್ತದೆ. ಎಂಕ್ ಬೇನೆ ಆಪುಜಿ, ನನಗೆ ನೋವು ಆಗುವುದಿಲ್ಲ. ಎಂಕ್ ಬಡ ಆಪುಂಡು, ನನಗೆ ಹಸಿವಾಗುತ್ತದೆ. ಎಂಕ್ ಬಾಜೆಲ್ ಆಪುಂಡು, ನನಗೆ ಬಾಯಾರಿಕೆ ಆಗುತ್ತದೆ. ಆಯ್ಗೆ ತಲೆಬೇನೆ ಆಪುಂಡು, ಅವನಿಗೆ ತಲೆನೋವು ಆಗುತ್ತದೆ. ಸರಿ, ಈಗ ಸಾಮಾನ್ಯ ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ಇನ್ನಷ್ಟು ವಾಕ್ಯಗಳನ್ನು ಕಲಿಯುವ. ಆಯ್ ದಿನೋಲ ಕಾಂಡೆ ದೈಕ್ಲಿಗೆ ನೀರು ಪಾಡುವೆ. ಅವನು ದಿನ ಬೆಳಗ್ಗೆ ಗಿಡಗಳಿಗೆ ನೀರು ಹಾಕುತ್ತಾನೆ. ಆರು ರಾತ್ರಿ ಬೆನ್ಪೇರ್ ಪಗೇಲ್ಡಿ ಚೆಪ್ಪುವೆರ್. ಅವರು ರಾತ್ರಿ ದುಡಿಯುತ್ತಾರೆ, ಹಗಲಲ್ಲಿ ಮಲಗುತ್ತಾರೆ. ನಿನ್ನ ಜೋಕುಲ್ ಶಾಲೆಗೆ ಪೋಪೆರಾ? ನಿನ್ನ ಮಕ್ಕಳು ಶಾಲೆಗೆ ಹೋಗುತ್ತಾರಾ? ಇರಿನ ಜೋಕುಲು ಶಾಲೆಗೆ ಪೋಪೆರೆ? ನಿಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಾರಾ? ಇದು ಗೌರವ ಸೂಚಕ. ಯಾನು ಬೇಗ ಜಿಪ್ವೆನಾ? ನಾನು ಬೇಗ ಮಲಗುತ್ತೇನಾ? ಯಾನು ಬೇಗ ಜಿಪ್ವೆನೆ? ನಾನು ಬೇಗ ಮಲಗುತ್ತೇನಾ? ಇದು ಗೌರವ ಸೂಚಕ. ಅಕ್ಕುಲು ಎನನ್ ಇನಿಲೆಪ್ಪುಜೇರ್, ಅವರು ಇವತ್ತು ನನ್ನನ್ನು ಕರೆಯುವುದಿಲ್ಲ. ಆರು ಎನನ್ ಮದಪುಜೇರ್, ಅವರು ನನ್ನನ್ನು ಮರೆಯುವುದಿಲ್ಲ. ಯಾನ್ ಅಲೆಡ ಪನ್ಪೆ, ನಾನು ಅವಳಿಗೆ ಹೇಳುತ್ತೇನೆ. ಆಯೆ ನಿನ್ನನ್ ಕೆರ್ಪೆ, ಅವನ್ ನಿನ್ನನ್ನು ಕೊಲ್ಲುತ್ತಾನೆ. ಯಾನ್ ಎನ್ನ ದೋಸ್ತಿನ ಇಲ್ಲಡೆ ಪೋಪೆ, ನಾನು ನನ್ನ ಗೆಳೆಯನ ಮನೆಗೆ ಹೋಗುತ್ತೇನೆ. ಎನ್ನ ಅಮ್ಮ ಎನ್ನ ಬಾಲೆನ್ ತೂಪೇರ್, ನನ್ನ ಅಮ್ಮ ನನ್ನ ಮಗುವನ್ನು ನೋಡುತ್ತಾರೆ. ಈ ಜೋಕುಲು ಬರೆಪೇರ್, ಈ ಮಕ್ಕಳು ಬರೆಯುತ್ತಾರೆ. ಸರಿ, ಈಗ ತುಳುವಿನಲ್ಲಿ ಸಂಖ್ಯೆಗಳನ್ನು ಕಲಿಯುವ. ಒಂಜಿ ಅಂದರೆ ಒಂದು, ಒಂಜಿ ಒಂದು. ರಡ್ಡು ಎರಡು, ಮೂಜಿ ಮೂರು. ನಾಲು ನಾಲ್ಕು, ಐನು ಐದು. ಆಜಿ ಆರು, ಏಳು ಏಳು. ಎನ್ಮ ಎಂಟು. ಒರುಂಬ ಒಂಬತ್ತು. ಪತ್ತು ಹತ್ತು. ಪತ್ತೊಂಜಿ ಹನ್ನೊಂದು. ಪದಿರೆಡ್ಡು ಹನ್ನೆರಡು. ಪದಿಮೂಜಿ ಹದಿಮೂರು. ಪದಿನಾಲು ಹದಿನಾಲ್ಕು. ಪದಿನೈನು ಹದಿನೈದು. ಪದಿನಾಜಿ ಹದಿನಾರು. ಪದಿನೇಳು ಹದಿನೇಳು. ಪದಿನೆನ್ಮ ಹದಿನೆಂಟು. ಪದಿನೊರುಂಬ ಹತ್ತೊಂಬತ್ತು. ಇರುವ 20. 1ರಿಂದ 20ವರೆಗೆ ಸಂಖ್ಯೆಗಳನ್ನು ಕಲಿತರೆ ಉಳಿದ ಸಂಖ್ಯೆಗಳನ್ನು ಸಲೀಸಾಗಿ ಕಲಿಯಬಹುದು. ಹಾಗಾಗಿ ಈ ಸಂಖ್ಯೆಗಳನ್ನು ಸರಿಯಾಗಿ ಕಲಿಯಿರಿ. ಮುಂದಿನ ವಿಡಿಯೋದಲ್ಲಿ ಉಳಿದ ಸಂಖ್ಯೆಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಅನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.